ನಮಸ್ಕಾರ ವೀಕ್ಷಕರೇ, ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ವಿಧ ವಿಧವಾದ ಖಾದ್ಯಗಳನ್ನು ನಾವು ಮಾಡಿ ತೋರಿಸ್ತಾನೆ ಇರ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಸುಮತಿ ಮೇಡಮ್ ಅವರು ಯಾವ ರೀತಿಯ ರುಚಿಕರವಾದ ಖಾದ್ಯವನ್ನು ಮಾಡಿಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಹುಷಾರಿದ್ದೀನಿ. ಓಕೆ, ಇವತ್ತು ಯಾವ ಸ್ಪೆಷಲ್ ಡಿಶ್ ಒಂದಿಗೆ ಬಂದಿದ್ದೀರಿ? ಇವತ್ತು ಒಂದು ಕುರ್ಮ ಪೂರಿ ಜೊತೆ ತಿನ್ನಲಿಕ್ಕೆ, ಇನ್ನೊಂದು ಪಾನಕ. ಕೂರ್ಮ ಮತ್ತೆ ಪಾನಕ ಸೆಕೆಗೂ ಆಗ್ತದೆ, ಮಳೆಗೂ ಆಗುತ್ತೆ, ಎರಡಕ್ಕೆ ಕೂಡ ಮ್ಯಾಚ್ ಆಗೋದು. ಓಕೆ, ಹಾಗಾದ್ರೆ ಹೋಗೋಣ ಅಡುಗೆ ಮನೆಗೆ, ಬನ್ನಿ ಮೇಡಮ್. ಓಕೆ, ಫಸ್ಟ್ ಯಾವುದು ಡಿಶ್ ಮಾಡ್ತಿದ್ದೀರಾ? ಕುರ್ಮ ಮಾಡುವ. ಹಾಗೆ ಮೊದಲಿಗೆ ಹೇಗೆ ಸ್ಟಾರ್ಟ್ ಮಾಡಿ? ಮೊದಲಿಗೆ ನಮಗೆ ಮಿಕ್ಸಿ ಕೂಡ ಬೇಕು. ಮೊದಲಿಗೆ ಮಿಕ್ಸಿಯೇ ಮಾಡುವ, ಎಲ್ಲ ಒಟ್ಟಿಗೆ ಮತ್ತೆ ನಾವು ಬೇಯಿಸ್ಲಿಕ್ಕೆ ಇಡಬೇಕು. ಈಗ ನೋಡಿ, ಇದಕ್ಕೆ 1 ಸ್ಪೂನು ಹುರಿಗಡಲೆ, 1 ಸ್ಪೂನು ಸಾಕು. ಆಮೇಲೆ ಗೋಡಂಬಿ ಒಂದು 10-15. ಗೋಡಂಬಿ ಹಾಕಿದ್ರೆ ಅದರ ಫ್ಲೇವರ್ ಮತ್ತೆ ಪೇಸ್ಟ್ ಕೂಡ ಹೌದು, ದಪ್ಪ ಸಿಗ್ತದೆ ನಮಗೆ. ಒಂದು 3 ಕಾಯಿಮೆಣಸು, ಖಾರ ನೋಡಿಕೊಂಡು. ಕೆಲವು ಕಾಯಿಮೆಣಸು ಜಾಸ್ತಿ ಖಾರ ಆಗ್ತದೆ, ಜಾಸ್ತಿ ಇದೆ 2 ಸಾಕು. ಯಾಕೆಂದ್ರೆ ನಮಗೆ ಕೂರ್ಮ ಜಾಸ್ತಿ ಖಾರ ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಷ್ಟೇ. 1 ಕಪ್ಪು ತೆಂಗಿನ ತುರಿ. ಸೊ ಇಷ್ಟನ್ನು ನಾವು ಗ್ರೈಂಡ್ ಮಾಡಬೇಕು. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕದಿದ್ರೆ ಹೀಗೆ ಮಾಡಬೇಕು. ಇಲ್ಲ ಇದು ಹಾಕಿಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಗ್ರೈಂಡ್ ಮಾಡುವಾಗ ಹಾಕ್ತೇನೆ. ಒಂದು ಇಂಚಷ್ಟು ಶುಂಠಿ, ಮತ್ತು ಇದಕ್ಕೆ ಒಂದು 2-3 ಲವಂಗ ಹಾಕಬೇಕು. 2-3 ಲವಂಗ, 1 ಚಕ್ಕೆ, 1 ತುಂಡು ಸಾಕು. ಸೊ ಒಳ್ಳೆ ಇದು ಬರುತ್ತೆ ಅರೋಮಾ ಅದೆಲ್ಲ ಹಾಕಿದ್ರೆ, ಸ್ಪೈಸಸ್. ಈಗ ಸ್ವಲ್ಪ ನೀರು ಹಾಕಿ ಸಾಕು. ಸೊ ಇದನ್ನೀಗ ಫೈನ್. ಹೌದು. ಇದು ಸಾಕು. ಈಗ ನಮಗೆ ಈಗ ಕುಕ್ಕರ್ ಬೇಕು. ಹೌದು. ಸೊ ಗ್ಯಾಸ್ ಆನ್ ಮಾಡ್ಕೊಳ್ತೀವಿ. ಹೌದು, ಆನ್ ಮಾಡಬೇಕು. ಆಯಿಲ್ ಹಾಕಬೇಕು. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಸೊ ಡೈರೆಕ್ಟ್ ಆಗಿ ಎಲ್ಲವನ್ನು ಒಂದೇ ಕುಕ್ಕರಲ್ಲಿ ಸುಲಭವಾಗಿ ಆಗುವಂಥ ಕೂರ್ಮ. ಇಷ್ಟರವರೆಗೆ ನಾನು ಆ್ಯಕ್ಚುಲಿ ತುಂಬ ಎಲ್ಲ ಟ್ರೈ ಮಾಡ್ತೇನೆ. ಕೂರ್ಮ ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಮನೆಯಲ್ಲಿ. ಒಳ್ಳೆಯದಾಗಿ ಬಂತು, ಟೇಸ್ಟ್ ಒಳ್ಳೇದು ಬಂತು. ಸೊ ಇವತ್ತು ನಿಮಗೋಸ್ಕರ. ಓಕೆ, ಥ್ಯಾಂಕ್ ಯು. ಅಂದರೆ ನೀವೇ ಇದನ್ನು ಟ್ರೈ ಮಾಡಿ? ಹೌದು. ಸೊ ಎಲ್ಲ ನಿಮ್ಮ ಎಕ್ಸ್ಪರಿಮೆಂಟ್ಸ್ ಮನೆಯಲ್ಲಿ ಒಂದೊಂದೇ ಮಾಡ್ತಾ ಇರ್ತೇನೆ. ಇದಕ್ಕೆ ಬೇಕಾದರೆ ನೀವು ಪಲಾವ್ ಎಲೆ ಆ ಥರ ಒಗ್ಗರಣೆಲ್ಲ ಹಾಕ್ಬೋದು, ಜೀರಿಗೆ, ಸಾಸಿವೆ ಏನಾದರೂ. ಬಟ್ ನಾನು ಹಾಕಿಲ್ಲ. ಕರಿಬೇವು ಮತ್ತು ಈರುಳ್ಳಿ ಅಷ್ಟೇ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಸೊ ಬಾಜಿ ತಿಂದು ಯಾರಿಗೆಲ್ಲ ಬೇಜಾರಾಗಿದ್ರೆ ಈ ರೀತಿ ಕೂರ್ಮ ಮಾಡ್ಕೊಂಡ್ರೆ, ಮತ್ತು ಇದು ಪೂರಿಗೆಲ್ಲ ಒಳ್ಳೇದಾಗ್ತದೆ. ನಾನು ರೈಸ್ ಜೊತೆ ತಿಂದೆ ನಿನ್ನೆ, ತುಂಬ ಒಳ್ಳೆಯದಾಗಿ ಬಂತು. ಚಪಾತಿ ಪೂರಿ ಒಳ್ಳೆ ಬರ್ತದೆ. ರೈಸ್ ಜೊತೆ ವೈಟ್ ರೈಸ್ ಆಗಬೇಕು. ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟ್ ಇದ್ರೆ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ. ಮಾರ್ನಿಂಗ್ ಕೂಡ ಫ್ರೆಶ್ ಆಗಿರುತ್ತೆ. ಈರುಳ್ಳಿ, 1 ಈರುಳ್ಳಿ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು. 1 ದೊಡ್ಡ ಈರುಳ್ಳಿ ಹಾಕಿದ್ದೇನೆ ನಾನು. ಸ್ವಲ್ಪ ಸಾಲ್ಟ್ ಹಾಕುವ, ಇದು ಬೇಗ ಸಾಫ್ಟ್ ಆಗ್ತದೆ. ಮತ್ತು ನೀವು ಇದನ್ನು ಬೇಯಿಸಿಟ್ಟು ಕೂಡ ಮಾಡ್ಬೋದು. ಬೇಯಿಸಿ ಡೈರೆಕ್ಟ್ ಆಗಿ ಎಲ್ಲ ಒಟ್ಟಿಗೆ ಹಾಕಿದರೆ ತೊಂದರೆ ಇಲ್ಲ. ಒಂದೇ ವಿಸಿಲ್ ಕೂಗಿಸ್ಬೇಕು ಮಾತ್ರ. ಯಾಕಂದರೆ ಇದು ನಾನು ಒಣ ಬಟಾಣಿ ಅಲ್ಲ, ಹಸಿ ಬಟಾಣಿ ಬರ್ತದಲ್ಲ, ಅದನ್ನು ಇಟ್ಟಿದ್ದೇನೆ. ಹೌದು, ಅದು ಒಣ ಬಟಾಣಿ ಬರ್ತದಲ್ಲ, ಅದನ್ನು ನೆನೆಸಿಡಬೇಕು. ಇದನ್ನು ಬೇಡ, ಇದು ಹಸಿ ಬಟಾಣಿ ಅಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈಗ ನೋಡಿ ಸ್ವಲ್ಪ ಸಾಫ್ಟ್ ಆಗ್ತಾ ಬಂದಿದೆ. ಓಕೆ, ಈಗ ಟೊಮೆಟೊ ಹಾಕುವ. 1 ಟೊಮೆಟೊ, 1 ಈರುಳ್ಳಿ, 1 ಟೊಮೆಟೊ. ಹೌದು, ದೊಡ್ಡ 1 ಟೊಮೆಟೊ. ಸಣ್ಣದಾದರೆ 2 ಹಾಕಿ. ಸ್ವಲ್ಪ ಉಪ್ಪು ಹಾಕುವ.
ಸೊ ಇದರಲ್ಲಿ ಸ್ಪೆಷಲ್ ಏನಂದ್ರೆ ಸ್ಪೈಸಸ್ ಆಗಂದ್ರೆ ಚಕ್ಕೆ ಲವಂಗ ಪ್ಲಸ್ ನೀವು ಕ್ಯಾಶು ಹಾಕಿದ್ದೀರಿ, ಉರಿಗಡ್ಲೆ ಹಾಕಿದ್ದೇನೆ, ಹುರಿಗಡಲೆ ಹಾಕಿದ್ದೀರಿ. ಚಕ್ಕೆ ಲವಂಗ ಹಾಕಿದ ಕಾರಣ ನೀವು ಇದಕ್ಕೆ ಮತ್ತೆ ಗರಂ ಮಸಾಲೆ ಅಂತ ಹಾಕೋದು ಬೇಡ, ಮಾಡ್ಕೊಳ್ಳೋದು ಬೇರೆ, ಅದರಲ್ಲೇ ಬರುತ್ತೆ. ಸೊ ಇಷ್ಟೆಲ್ಲ ಐಟಮ್ ಹಾಕುವಾಗ ಕೊನೆಗೆ ಒಳ್ಳೆ ಫ್ಲೇವರ್ ಬರ್ತದೆ. ಈಗ ನೋಡಿ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಓಕೆ, ಈಗ 2 ಬಟಾಟೆ ಹಾಕಿದ್ದೇನೆ, 1 ಕಪ್ಪು ಬಟಾಣಿ, ಹಸಿ ಬಟಾಣಿ ಇದು. ಸೊ 1 ಟೊಮೆಟೊ, 1 ಈರುಳ್ಳಿ, 2 ಆಲೂಗಡ್ಡೆ ಮತ್ತೆ 1 ಕಪ್ ಬಟಾಣಿ. ಸ್ವಲ್ಪ ಅರಸಿನ, ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಓಕೆ, ಇದಕ್ಕೆ ನೀವು ಬೇರೆ ವೆಜಿಟಬಲ್ ಬೇಕಾದರೂ ಹಾಕ್ಬೋದು. ಅದು ವೆಜಿಟಬಲ್ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಇದು ನಮ್ಮದು ಆಲೂ ಬಟಾಣಿ ಕುರ್ಮಾ. ಇದು ಆಲೂ ಬಟಾಣಿ ಕುರ್ಮಾ. ಈಗ ನಾವು ಈ ಮಸಾಲೆ ಗ್ರೈಂಡ್ ಮಾಡಿದಂಥ ಮಸಾಲೆ ಹಾಕುವ. ಅದಕ್ಕೆ ನಾವು ಕಾಯಿ ಮೆಣಸು ಹಾಕಿದ್ದೀವಿ. ಸೊ ಖಾರಕ್ಕೆ ಕೂಡ ನಾವು ಇದಕ್ಕೆ ಬೇರೆ ಏನು ಆ್ಯಡ್ ಮಾಡಲಿಕ್ಕಿಲ್ಲ. ಹೌದು, ಸೊ ಮಸಾಲದಲ್ಲೇ ಎಲ್ಲ ಬರುತ್ತೆ. ಸ್ವಲ್ಪ ನೀರು ಹಾಕಿ. ಹೌದು, ಸಾಕು. ಕಲರ್ನು ಚೆನ್ನಾಗಿ ಬಂತಲ್ಲ. ಮತ್ತೆ ತೆಂಗಿನಕಾಯಿ ಹಾಕಿದ್ದೀವಿ, ತೆಂಗಿನ ತುರಿ. ಸೊ ಅದರದ್ದು ಫ್ಲೇವರ್ ಕೂಡ ಒಳ್ಳೇದು ಬರ್ತದೆ. ಹೌದು, ಕ್ಯಾಶು ಮತ್ತೆ ಉರಿಗಡ್ಲೆ ಹಾಕಿದ್ದೇವೆ. ಈಗ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋ. ಈಗ ನಾವು ಹೈ ಫ್ಲೇಮಲ್ಲಿ ಇಡಬೇಕು ಬೇಯಲಿಕ್ಕೆ. ಈಗ ನೋಡಿ ಇದಕ್ಕೆ ಹಾಕೋದೆಲ್ಲ ಹಾಕಿ ಆಯಿತು. ನಾವು ಇನ್ನು ಖಾರಕ್ಕೆ ಹಸಿಮೆಣಸಿನಕಾಯಿ, ಹೌದು, ಪ್ಲಸ್ ನೀವು ಅರಿಶಿನ ಹುಡಿ ಹಾಕಿದ್ದೀರಿ, ಉಪ್ಪು ಹಾಕಿದ್ದೀರಿ, ಲವಂಗ, ಚಕ್ಕೆ ಎಲ್ಲ ಆಗಿದೆ ಎಲ್ಲದು ಕೂಡ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿ ಉಳಿದ್ರೆ ಮಧ್ಯಾಹ್ನ ಅನ್ನಕ್ಕೆ ಕೂಡ ಚೆನ್ನಾಗಿ. ಹೌದು, ಊಟದ ಜೊತೆನೂ ತಿನ್ಕೊಳ್ಬೋದು ನಾವು. ಈಗ ಲಿಡ್ ಇಟ್ಟು 1 ವಿಸಿಲ್ ಕೂಗಬೇಕದು. ಓಕೆ, ಒಂದೇ ವಿಸಿಲ್, ಜಾಸ್ತಿ ಬೇಡ. ಓಕೆ, 1 ವಿಸಿಲ್ ಆಗಬೇಕು. ಸೊ ಇದು 1 ವಿಸಿಲಲ್ಲೇ ಒಂದು ವಿಸಿಲ್ ಸಾಕಾಗ್ತದೆ. ಯಾಕಂದ್ರೆ ಬಟಾಟೆ 1 ವಿಸಿಲಲ್ಲಿ ಬೇಯ್ತದೆ. ಮತ್ತೆ ಹಸಿ ಬಟಾಣಿ ಆದ ಕಾರಣ ಅದಕ್ಕೂ ಸಾಕಾಗ್ತದೆ. ಒಣ ಬಟಾಣಿ ಆದ್ರೆ ನೀವು ಒಂದು 2-3 ವಿಸಿಲ್ ಬೇಕಾಗ್ತದೆ. ಸೊ ಇದು ಫೈನಲ್ ಆಗಿ ಯಾವ ತರ ಬರುತ್ತೆ ಅಂದ್ರೆ ಸ್ವಲ್ಪ ಗಟ್ಟಿ ಗ್ರೇವಿ ತರ ಬರುತ್ತೆ. ತುಂಬಾ ನೀರು ಬರುದಿಲ್ಲ, ಸ್ವಲ್ಪ ಗಟ್ಟಿನೂ ಬರುದಿಲ್ಲ, ಮೀಡಿಯಂ ಆಗಿ. ನಾವು ಅದಕ್ಕೆ ನೀರು ಆಡ್ ಮಾಡ್ಬೇಕಂತ ಇಲ್ಲ. ಸೊ ಅದ್ರಲ್ಲೇ ಗ್ರೈಂಡ್ ಮಾಡಿದ ಮಸಾಲದಲ್ಲಿ ಸಾಕಾಗ್ತದೆ. ಹೌದು, ಅಂದ್ರೆ ಪೂರಿ ಜೊತೆ ತಿಂತೇವಲ್ಲ, ಅನ್ನಕ್ಕೆ ಅದು ಸ್ವಲ್ಪ ಕಲಸುವಾಗ ಬೇಕಾಗ್ತದೆ. ಬಟ್ ಅದು ನಮ್ಗೆ ಈಗ ಸಿಗ್ತದೆ, ಅದು ಬೇಯುವಾಗ ಸ್ವಲ್ಪ ಕುಕ್ಕರಿಂದ ಕೂಡ ನೀರಿನಂಶ ಅದು ಕೂಡ ಸಿಗ್ತದೆ. ಹೌದು, ಸೊ ಅದಕ್ಕೆ ಅಂದ್ರೆ ನೀರು ಆಡ್ ಮಾಡ್ಕೊಂಡಿಲ್ಲ ನಾವು, ಡೈರೆಕ್ಟ್ ಮಸಾಲ ಜೊತೆನೆ ನಾವು ಬೇಯಲಿಕ್ಕೆ. ಸೊ ಅದಕ್ಕೆ ಈಗ ಸ್ಟೀಮ್ ಬಿಟ್ಟಿದೆ. ಹೌದು, ಲಿಡ್ ಓಪನ್ ಮಾಡುವ. ಯಾವ ರೀತಿ ಬಂದಿದೆ ನೋಡು, ಒಳ್ಳೆ ಕುದೀತಾ ಅಲ್ಲ ನೋಡಿ. ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ, ನೀರು ಬಿಟ್ಟಿದೆ ನೋಡಿ, ದಪ್ಪನೂ ಬಂದಿದೆ, ನೀರು ಬಿಟ್ಟಿದೆ, ಎಲ್ಲ ಕರೆಕ್ಟಾಗಿ ಬೆಂದಿದೆ. ಸೊ ಇದು ಪರ್ಫೆಕ್ಟ್ ಕಾಂಬೋ ಅಂತ ಹೇಳ್ಬೋದು ಚಪಾತಿ. ಹೌದು, ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಕಲರ್ ನೋಡುವಾಗಲೇ ಖುಷಿ ಆಗುತ್ತೆ. ಚೆನ್ನಾಗಿದೆ ಅಲ್ಲ. ನಮ್ಮ ಆಲೂ ಬಟಾಣಿ ಕುರ್ಮಾ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡಿದರೆ ಇದು ರೆಸ್ಟೋರೆಂಟ್ ಸ್ಟೈಲ್ ಆಗಿ ಕಾಣಿಸ್ತಾ ಉಂಟು. ನಮ್ಮ ಆಲೂ ಬಟಾಣಿ ಕುರ್ಮಾ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪೂರಿ ಕೂಡ ತಂದಿದ್ದೀರಿ ಅದ್ರ ಜೊತೆ ಟೇಸ್ಟ್ ಮಾಡಲಿಕ್ಕೆ. ನೆಕ್ಸ್ಟ್ ತಣ್ಣಗಾದ್ಮೇಲೆ ಟೇಸ್ಟ್ ಮಾಡುವ ಹೇಗಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಆಲೂಗಡ್ಡೆ ಮತ್ತು ಬಟಾಣಿ ಕೂರ್ಮಾ ಪೂರಿ ಜೊತೆ ತಿನ್ನಲು ಸೂಪರ್ಬ್ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಆಲೂ ಬಟಾಣಿ ಕೂರ್ಮಾ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚ ಹುರಿಗಡ್ಲೆ, 10 ರಿಂದ 15 ಗೋಡಂಬಿ, 3 ರಿಂದ 4 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, 1 ಕಪ್ ತೆಂಗಿನ ತುರಿ, 6 ರಿಂದ 8 ಎಸಳು ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ,
ರುಚಿಗೆ ತಕ್ಕಷ್ಟು ಉಪ್ಪು, ಆಲೂಗಡ್ಡೆ, ಹಸಿ ಬಟಾಣಿ, ಅರಶಿನ ಪುಡಿ ಹಾಕಿ ಹುರಿದು ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಆಲೂ ಪಟಾಣಿ ಕೂರ್ಮಾ ಪೂರಿ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.